ಮಂಗಳೂರಿನ ಕದ್ರಿ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸುಮಾರು 1,16,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಶಾಸಕ ಡಿ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಅವರು ಕದ್ರಿ ಪಾರ್ಕ್ನಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾಮಗಾರಿಗಳನ್ನ ಅಧಿಕಾರಿಗಳ ಜೊತೆಯಲ್ಲಿ ವೀಕ್ಷಿಸಿ ಮಾತನಾಡಿದರು. ವಾಕಿಂಗ್ ಟ್ರ್ಯಾಕ್ಗೆ ಈಗಾಗಲೇ ಇಂಟರ್ಲಾಕ್ ಅಳವಡಿಸಲಾಗಿತ್ತು. ಇದು ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇತ್ತು. ಇನ್ನು ಮಡ್ ವಾಯಿಂಟ್ ಟ್ರ್ಯಾಕ್ ಕಾಮಗಾರಿಗೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ. ಗಂಗನಪಾಳ್ಯ ಹಳ್ಳದ ಕಾಮಗಾರಿಗೆ ಸರಿಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಓಪನ್ ಜಿಮ್ಗೆ ಇಂಟರ್ಲಾಕ್ ಹಾಕಲಾಗಿತ್ತು. 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಇನ್ನಿತರ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಅನುದಾನ ಕೊರತೆ ಇಲ್ಲದೇ ರೀತಿಯಲ್ಲಿ ಕ್ರಮವನ್ನ ವಹಿಸಿಕೊಳ್ಳಲಾಗುವುದು ಎಂದು ಶಾಸಕರು ಹೇಳಿದರು. ಕೊಟ್ಟಂತ 184 ಕೋಟಿ ಹಣ ಏನಿದೆ, ಆ ಹಣದ ಒಟ್ಟು ಕಾಮಗಾರಿಗಳ ಬಗ್ಗೆ ಅದರಲ್ಲಿ ಸರಿಸುಮಾರು 179.5 ಕೋಟಿ UGD ಲೈನಿಗೆ ಉಪಯೋಗಿಸಿದರೆ 6 ಕೋಟಿ ಹತ್ತಿರ ಅದು ಇನ್ನಿತರ ಪಾರ್ಕ್ ಮತ್ತು ಇನ್ನಿತರ ಪ್ರದೇಶದ ಅಭಿವೃದ್ಧಿಗೆ ಅಂತೇಳಿ ಕಾಮಗಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ 2 ಕೋಟಿಯಷ್ಟು ಪಾರ್ಕಿನ ಅಭಿವೃದ್ಧಿ, ಆ 2 ಕೋಟಿಯಲ್ಲಿ ಸರಿಸುಮಾರು 1,16,00,000 ನಮ್ಮ ಮಂಗಳೂರಿನ ಕೇಂದ್ರ ಹೃದಯ ಭಾಗದಲ್ಲಿರುವ ಕದ್ರಿ ಪಾರ್ಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ 1,16,00,000 ಉಳಿದಂಥ 59 ಲಕ್ಷ ಸುರತ್ಕಲ್ನ ಪಾರ್ಕ್ ಮತ್ತು ಕುಂಜತ್ತಬೈಲ್ನ ಪಾರ್ಕು, ಅದೇ ರೀತಿಯಲ್ಲಿ ಸುರತ್ಕಲ್ನ ಕೃಷ್ಣಾಪುರ, ಕಾಟಿಪಾಳ ಕೃಷ್ಣಾಪುರ ಪಾರ್ಕ್, ಈ ರೀತಿಯಲ್ಲಿ ಒಟ್ಟು 2 ಕೋಟಿಯ ಕಾಮಗಾರಿಗಳ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿ ಈ ವೇಳೆ ಪಾಲಿಕೆ ಸದಸ್ಯ ರೂಪಾಡಿ ಬಂಗೇರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.